ಭೂಮಿಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸುತ್ತಿರುವಂತಹ ಸಂಸ್ಥೆ ತುಳುವೆರ ಉಡಲ್ ಜೋಡ್ಕಲ್ಲು. ಈ ವರ್ಷದ ನೂತನ ನಾಟಕ ತನಿಯಜ್ಜೆ ಇದರ ಶುಭ ಮುಹೂರ್ತ ಕಾರ್ಯಕ್ರಮ ತೊಕ್ಕೋಟು ಕ್ಲಿಕ್ ಹಾಲ್ನಲ್ಲಿ ನೆರವೇರಿತು. ತುಳು ರಂಗಭೂಮಿಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸುತ್ತಿರುವಂತಹ ಸಂಸ್ಥೆ ತುಳುವೆರ ಉಡಲ್ ಜೋಡ್ಕಲ್. ಈ ವರ್ಷದ ನೂತನ ನಾಟಕ ತನಿಯಜ್ಜೆ ಇದರ ಶುಭ ಮುಹೂರ್ತ ಕಾರ್ಯಕ್ರಮ ತೊಕ್ಕೋಟು ಕ್ಲಿಕ್ ಹಾಲ್ನಲ್ಲಿ ನೆರವೇರಿತು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಲಕುಮಿ ತಂಡದ ಲಯನ್ ಕಿಶೋರ್ ಡಿ ಶೆಟ್ಟಿ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಆಶಿಸಿದರು. ರಂಗವಿದಾತ ಬಿಎಸ್ ಕರ್ಕೇರ ರಚನೆಯ ರಂಗ ಭಾರ್ಗವ ಜೀವನ್ ಉಲ್ಲಾಲ ನಿರ್ದೇಶನದಲ್ಲಿ ಗಡಿನಾಡ ಕೇಸರಿ ಸುರೇಶ್ ಶೆಟ್ಟಿ ಜೋಡ್ಕಲ್ ಇವರ ಸಾರಥ್ಯದಲ್ಲಿ ತನಿಯಜ್ಜೆ ನಾಟಕ ಇದರ ಶುಭ ಮುಹೂರ್ತವು ಫ್ರೆಂಡ್ಸ್ ಕ್ಲಬ್ ಜೋಡ್ಕಲ್ಲು ಇದರ ಗೌರವ ಅಧ್ಯಕ್ಷರಾದ ದಯಾನಂದ್ ಮಾಡ ಇವರ ಅಧ್ಯಕ್ಷತೆಯಲ್ಲಿ ನೆರವೇರಿತು. ಖ್ಯಾತ ನಾಟಕ ರಚನೆಕಾರ ನವೀನ್ ಶೆಟ್ಟಿ ಅಲಕೆ, ಪ್ರಖ್ಯಾತ ಚಲನಚಿತ್ರ ಹಾಗೂ ರಂಗನಟ ಉಮೇಶ್ ಮಿಜಾರು ಮತ್ತಿತರ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಏನಂತ ಎನ್ನದ ಬೇರ್ತದಿಂದ ಮಾತಾಡಿದ ಮಾತ್ರ ಅವಕಾಶ ಜೀವನದಲ್ಲಿ